ಮಾದಕ ವ್ಯಸನಕ್ಕೆ ಒಳಗಾಗಿರುವ ವ್ಯಕ್ತಿಗಳು ಸಮಾಜಕ್ಕೆ ಮಾರಕ. ಹಾಗಾಗಿ ಮಾದಕ ದ್ರವ್ಯದ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಮತ್ತು ಮಾದಕ ದ್ರವ್ಯಗಳ ಬಳಕೆಯ ಬಗ್ಗೆ ಪೊಲೀಸರ ಗಮನಕ್ಕೆ ತಂದು ಅದರ ನಿರ್ನಾಮಕ್ಕೆ ಸಹಕರಿಸುವುದು ಅತ್ಯಗತ್ಯ ಎಂದು ಕುಂದಾಪುರ ಸತ್ರ ಹಾಗೂ ಹೆಚ್ಚುವರಿ ನ್ಯಾಯಾಲಯ ನ್ಯಾಯಾಧೀಶ ಪ್ರಕಾಶ್ ಕಂಡೇರಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಿಲ್ಲಾ ಪೊಲೀಸ್ ಇಲಾಖೆ, ಕುಂದಾಪುರ ಪೊಲೀಸ್ ಉಪವಿಭಾಗ, ನಗರ ಪೊಲೀಸ್ ಠಾಣೆ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಕುಂದಾಪುರ ಕಾರ್ಯನಿರತ ಪತ್ರಕರ್ತರ ಸಂಘ, ಬಂಡೂರು ಗರ್ಲ್ಸ್ ಕಾಲೇಜು, ಎನ್ಸಿಸಿ ಘಟಕ, ಕುಂದಾಪುರ ಲಯನ್ಸ್ ಹಾಗೂ ಜೆಸಿ ಕ್ಲಬ್ ಸಂಯುಕ್ತಾಶ್ರಯದಲ್ಲೇ ಶಾಸ್ತ್ರಿ ವೃತ್ತದ ಬಳಿ ನಡೆದ ಮಾದಕ ದ್ರವ್ಯ ವಿರೋಧಿ ಜಾಥಾ ಉದ್ಘಾಟಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಮಾರಾಟದ ಮೂಲಕ ಸಮಾಜದ ಕಣ್ತಪ್ಪಿಸುವ ಕೆಲಸ ಮಾಡುವ ವ್ಯಕ್ತಿಗಳ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆ ಹಾಗೂ ಕಾನೂನು ರಕ್ಷಣಾ ಇಲಾಖೆಯೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕು. ಇಂತಹ ದಂಧೆಗಳನ್ನು ನಡೆಸುತ್ತಿರುವವರ ಮಾಹಿತಿಯನ್ನ ಅಧಿಕಾರಿಗಳಿಗೆ ನೀಡುವುದರ ಮೂಲಕ ಈ ಪಿಡುಗಿನ ನಿವಾರಣೆಗೆ ನಾವೆಲ್ಲ ಕಾರಣೀಭೂತರಾಗಬೇಕು ಎಂದು ಹೇಳಿದರು. ಈ ಮಾದಕ ದ್ರವ್ಯವನ್ನು ಯಾರು ಉತ್ಪಾದನೆ ಮಾಡ್ತಾರೋ, ಯಾರು ವಿತರಿಸ್ತಾರೋ ಅಂತವರನ್ನು ತಕ್ಷಣ ಹಿಡಿದು ಪೊಲೀಸರಿಗೆ ದೂರನ್ನು ಕೊಡೋದು ಅಥವಾ ಇನ್ನಿತರ ಯಾರಾದರೂ ವ್ಯಕ್ತಿಗೆ ಸಹ ಅಥವಾ ಪೊಲೀಸರ ಮೇಲಾಧಿಕಾರಿಗೆ ಸಹ ಹೋಗಿ ದೂರನ್ನು ಕೊಟ್ಟರೆ ತಕ್ಷಣ ಆ ರೀತಿ ಯಾರು ಇದು ಮಾಡ್ತಾರೋ ಅವರನ್ನು ತಡೆ ಹಿಡಿಯಲು ಸುಲಭವಾಗ್ತದೆ. ಅದಲ್ಲದೆ ಈ ಮಾದಕ ಮುಕ್ತ ಇದಾಗಬೇಕಾದ್ರೆ ಮಕ್ಕಳಿಗೆ ಪ್ರಪ್ರಥಮ ನಾವು ಅರಿವು ಕೊಡಬೇಕಾಗ್ತದೆ. ಎಲ್ಲಿಂದ ಇದು ಕಂಟ್ರೋಲ್ ಆಗ್ಬೇಕಂತಂದ್ರೆ ಮಕ್ಕಳಿಂದ. ಮಕ್ಕಳು ನಾವು ಮುಂದಿನ ಉತ್ತಮ ಪ್ರಜ್ಞೆ ಆಗುವವರು. ಅವರಿಗೆ ಈ ವ್ಯಸನದ ಬಗ್ಗೆ ಅರಿವು ನೀಡಿದರೆ ನಾವು ಸುಲಭವಾಗಿ ಉತ್ತಮ ಸಮಾಜವನ್ನು ನಿರ್ಮಿಸಬಹುದು. ಆದ್ದರಿಂದ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕುಂದಾಪುರದಲ್ಲಿ ಸಹ ಮಾದಕ ಈ ದ್ರವ್ಯ ಇದೆಲ್ಲ ಅದನ್ನು ನಿಯಂತ್ರಿಸಿ ಯಾವುದೇ ಗಾಂಜಾ ಸೇವನೆ ಯಾವುದೇ ರೀತಿಯಲ್ಲಿ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅದರಲ್ಲಿ 100% ಮುಕ್ತ ಸಮಾಜ ನಮ್ಮಲ್ಲಿ ಕುಂದಾಪುರದಲ್ಲಿ ಆಗಬೇಕು. ಕುಂದಾಪುರದ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಕುಮಾರಸ್ವಾಮಿ, ಜಿಎಂಎಫ್ ನ್ಯಾಯಾಧೀಶ ಚಂದ್ರಶೇಖರ್ ಬಣಕಾರ್, ಸಹಾಯಕ ಸರ್ಕಾರಿ ಅಭಿಯೋಜಕಿ ಸುಮಂಗಳಾ ನಾಯ್ಕ್, ಡಿವೈಎಸ್ಪಿ ಬಿಪಿ ದಿನೇಶ್ ಕುಮಾರ್, ಗೃಹ ರಕ್ಷಕ ದಳದ ಜಿಲ್ಲಾ ಸೆಕೆಂಡ್ ಇನ್ ಕಮಾಂಡೆಂಟ್ ರಾಜೇಶ್ ಕೆಸಿ, ಜಿಲ್ಲಾ ಉಡುಪಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಪಾಂಡೇಲು, ಕುಂದಾಪುರ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಶಿಧರ್ ಹಿಮಾಡಿ, ಕಾರ್ಯದರ್ಶಿ ನಾಗರಾಜ್ ರಾಯಪ್ಪನಮಠ, ಜೆಡಿಯು ಜಿಲ್ಲಾಧ್ಯಕ್ಷ ರಾಜು ಕೋಟ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹಿಮಾಡಿ, ವಿ4 ನ್ಯೂಸ್ 10 ಪೋಸ್ಟ್, ಕುಂದಾಪುರ.